ನಂಬರ್ ಪ್ಲೇಟ್ಗೆ ಪ್ಲಾಸ್ಟಿಕ್ ಕವರ್ ಅನ್ನು ಮುಚ್ಚಿ ಹೆಲ್ಮೆಟ್ ಧರಿಸದೆ ಮಂಗಳೂರಿನಲ್ಲಿ ಸಂಚರಿಸಿದ ಸ್ಕೂಟರ್ ಸವಾರನನ್ನ ಪತ್ತೆ ಹಚ್ಚಿರುವ ಪೊಲೀಸರು ದಂಡ ವಿಧಿಸಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಾರ್ಚ್ 23ರಂದು ಸಂಜೆ ಸ್ಕೂಟರ್ನ ಹಿಂಬದಿಯ ನಂಬರ್ ಪ್ಲೇಟ್ ಅನ್ನ ಪ್ಲಾಸ್ಟಿಕ್ ಕವರ್ನಿಂದ ಮರೆಮಾಚಿ ಹೆಲ್ಮೆಟ್ ಧರಿಸದೆ ಬೆಂದೂರುವೆಲ್ ಕಂಕನಾಡಿ ಪಂಪ್ವೆಲ್ನಿಂದಾಗಿ ತೊಕ್ಕೊಟ್ಟು ಕಡೆಗೆ ಚಲಾಯಿಸಿಕೊಂಡು ಹೋಗ್ತಾ ಇರುವ ವಿಡಿಯೋವನ್ನ ಸಾರ್ವಜನಿಕರೊಬ್ಬರು ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ರು. ವಿಡಿಯೋ ವೈರಲ್ ಆಗಿತ್ತು. ಕ್ರಮ ಕೈಗೊಳ್ಳಲಿಕ್ಕೆ ಸಾರ್ವಜನಿಕ ವಲಯದಿಂದ ಕೂಗು ಕೂಡ ಕೇಳಿ ಬಂದಿತ್ತು. ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಸ್ಕೂಟರ್ ಹಾಗೂ ಸ್ಕೂಟರ್ ಸವಾರನನ್ನ ಪತ್ತೆ ಹಚ್ಚಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಸಂಚಾರ ನಿಯಮ ಉಲ್ಲಂಘನೆ ಮಾಡಿರುವ ಸವಾರನ ವಿರುದ್ಧ ಮೋಟಾರು ವಾಹನ ಕಾಯ್ದೆಯಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ 5,500 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ.